ಉಚ್ಚಿಲ ಬಟ್ಟಪ್ಪಾಡಿಡು ಮುರ್ಕುದುನ ಸಿರಿಯ ಶಿಪ್ಪುದ ಆಯಿಲ್ ಲೀಕ್ ಆಂಡ ಪರಿಸರ ಕಡಲಬರಿನು ಎಂಚ ರಕ್ಷಣೆ ಮಲ್ಪೊಡು ಪನ್ಪಿನ ಬಗೆಟ್ ಅಣುಕು ಪ್ರದರ್ಶನ ಉಳ್ಳಾಲ ಬೀಚಿಡು ಶನಿವಾರ ಜಿಲ್ಲಾಡಳಿತದ ವತಿರ್ದು ನಡಪಾಯಿರು. ಸುಮಾರು 140 ಜನಕ್ಲಿಗೆ ತರಬೇತಿ ಕೊರಿಯರು. जब मैं उठाऊंगा ऐसे देन यू हैव टू स्लाइटली देन पूरा के बाद अगर आप इसको यूज कर रहे हैं विकास को यूज कर रहे हो तो विकास में ये यूज कर रहा है सर, ये रॉक नीचे है तो आपको काम हो जाएगा. इसको यूज करना है. इसके लिए अगर ये ऑयल पैच है देन इसको ओनली ऊपर का देन आपको इससे आराम से ये नीचे सर ये जो ऑयल है इस बूम में चिपकेगा. उसके बाद इस बूम को हमने 1 to 2 आवर्स 3 आवर्स ऐसे ही बूम रखना पड़ेगा. जो भी ऑयल है इसके अंदर ऑब्जर्व होना जरूरी है. उसके बाद उसको फोल्ड करना है एंड गार्बेज बैग में डालना है. एंड वहाँ पे जो हमारा पॉइंट है जहाँ पे हमने गार्बेज रखा है वहाँ पे उसको जाके डंप करना है. यहीं पे हम प्लास्टिक बैग में डालेंगे उसको. जब हम बूम को वहाँ से हटाएंगे ಅದಕ್ಕೋಸ್ಕರ ಟೈರ್ಸ್ನಲ್ಲಿ ಹೋಗ್ಬೇಕಿತ್ತು. ಮೋಸ್ಟ್ ಡೇಂಜರಸ್ ಆಪ್ರೇಷನ್ ಈಗ ಅದು ಡೆಪ್ತ್ ವೇರಿಯೇಷನ್ಗೆ ಗೊತ್ತಿರ್ತದಲ್ಲ, ಕೆಲವು ಡೆಪ್ತ್ ವೇರಿಯೇಷನ್ ಇರ್ತದೆ. ಅದಕ್ಕೋಸ್ಕರ ಸ್ವಲ್ಪ ಟೈರ್ಸ್ನಲ್ಲಿ ಹೋಗ್ಬೇಕು ಒಳಗಡೆ. ಈ ಹೊರತು ಇಡೆಗೆ ಭೇಟಿ ಕೋರ್ನ ದಕ್ಷಿಣ ಕನ್ನಡ ಜಿಲ್ಲಾಧಿಕಾರಿ ಡಾಕ್ಟರ್ ರಾಜೇಂದ್ರ ಕೆವಿ ಮುರ್ಕಿನ ಸಿರಿಯಾ ಶಿಪ್ 80 ಟನ್ ಸ್ಟೀಲ್ ಉಪ್ಪುನ ಶಿಪ್ ಅವೆತೋಲೈ 150 ಮೆಟ್ರಿಕ್ ಟನ್ ಇಂಧನ ಬೊಕ್ಕ 50 ಮೆಟ್ರಿಕ್ ಟನ್ ದಾತ್ ಇಂಜಿನ್ ಆಯಿಲ್ ಉಂಡು. ಅವೆನು ಡಿಜಿ ಶಿಪ್ ಮಾಲಕರ್ನ ಮುಖಾಂತರ ಇಂಧನ ಜಾಗೃತೆಡು ಸೋರಿಕೆ ಆವಂದಿಲಕ ಪಿದೈ ದೆಪ್ಪೆರೆ ಮಾತಾ ರೀತಿದ ಪ್ರಯತ್ನನು ಡಿಜಿ ಶಿಪ್ ಬೊಕ್ಕ ಕರ್ನಾಟಕ ಸರ್ಕಾರದ್ದು ಒಟ್ಟಾದು ಮಲ್ತೊಂದುಲ್ಲ. ಒಂಜಿ ವೇಳೆ ಶಿಪ್ಪುರ್ದು ಆಯಿಲ್ ಲೀಕ್ ಆಂಡ ನಮ್ಮ ಸಮುದ್ರ ತಟನು ಎಂಚ ರಕ್ಷಣೆ ಮಲ್ಪುಡು ಪನ್ಪಿನ ಬಗೆಟ್ ಅಣುಕು ಪ್ರದರ್ಶನ ನಡಪಾತಂಡು. ಒವ್ವೆ ಕಾರಣಗ್ಲ ಇಂಚಿನ ಅವಕಾಶ ಬರಂದೆ ಉಪ್ಪಡು ಪನ್ಪಿನ ರೀತಿಡ್ ಜನಕ್ಲೆಗೆ ಎಚ್ಚರಿಸಾವನ ರೀತಿಡ್ ಜಿಲ್ಲಾಡಳಿತರದು ಇಂಚಿನ ಅಣುಕು ಪ್ರದರ್ಶನ ನಡಪಾದ ಪಂಡ ತೆರಿಪಾಯಿರು. ಇದು ಏನು ಒಂದು ಸಿರಿಯಾ ಇದ್ರದ್ದು ಒಂದು ಶಿಪ್ 8000 ಟನ್ ಸ್ಟೀಲ್ ಕಾಯಿಲ್ನ ತೊಗೊಂಡಿರುವಂಥ ಒಂದು ಏನು ಶಿಪ್ ಸಿಂಕ್ ಆಗಿದೆ. ಅದರೊಳಗಡೆ 160 ಮೆಟ್ರಿಕ್ ಟನ್ನಷ್ಟು ಫ್ಯೂಯಲ್ ಆಯಿಲು, ಅರೌಂಡ್ 60 ಮೆಟ್ರಿಕ್ ಟನ್ನಷ್ಟು ಎಂಜಿನ್ ಆಯಿಲ್ ಇದರೊಳಗಡೆ ಇದೆ. ಅದನ್ನು ನಾವು ಏನು ಡಿ ಜಿ ಶಿಪ್ಪಿಂಗ್ ಅವರ ಮುಖಾಂತರ ಮತ್ತು ಓನರ್ ಅವರ ಮುಖಾಂತರ ಮತ್ತು ಪ್ರೊಡಕ್ಷನ್ ಆ್ಯಂಡ್ ಇಂಡಮ್ನಿಟಿ ಕ್ಲಬ್ ಅಂತೇಳಿ ಏನಿರುತ್ತೆ ಅದರ ಮುಖಾಂತರ ಆ ಫ್ಯೂಯಲನ್ನು ಸೇಫಾಗಿ ಅದು ಲೀಕ್ ಆಗದೇ ಇರೋ ಹಾಗೆ ಹೊರಗಡೆ ತೆರೆಯೋಕ್ಕೆ ಎಲ್ಲ ರೀತಿಯಾದಂಥ ಪ್ರಯತ್ನಗಳನ್ನು ಡಿ ಜಿ ಶಿಪ್ಪಿಂಗಿಂದ ಕರ್ನಾಟಕ ಸರ್ಕಾರದಿಂದ DIG ಕೋಸ್ಟ್ ಗಾರ್ಡ್ ಅವರು ಎಲ್ಲರೂ ಒಂದು ಕೋಆರ್ಡಿನೇಟೆಡ್ ಎಫರ್ಟ್ಗಳಲ್ಲಿ ನಾವು ಮಾಡ್ತಾಯಿದ್ದೀವಿ. ಅದರ ಜೊತೆಗೆ ಇನ್ ಕೇಸ್ ಆಫ್ ಇವೆಂಚುಯಾಲಿಟಿ ಒಳಗಡೆ ಏನಾದರೂ ಶಿಪ್ ಏನಾದರೂ ಬ್ರೇಕ್ ಆಗಿ ಆಯಿಲ್ ಏನಾದರೂ ಲೀಕ್ ಆಯಿತು ಅಂದರೆ ನಮ್ಮ ಸಮುದ್ರ ತಟಗಳನ್ನು ಹೇಗೆ ನಾವು ಸೇಫ್ ಮಾಡ್ಕೋಬೇಕು ಅನ್ನೋದ್ರ ಬಗ್ಗೆ ಇವತ್ತೊಂದು ಮಾಕ್ ಡ್ರಿಲ್ ಮಾಡಿದ್ದೀವಿ. ಅದರಲ್ಲಿ ನಾವೇನು ಆಯಿಲ್ ಸ್ಪಿಲ್ ಕ್ರೈಸಿಸ್ ಗ್ರೂಪ್ ಏನಿರುತ್ತೆ, ಏನಾದರೂ ಒಂದು ಆಯಿಲ್ ಸ್ಪಿಲ್ ಆದಾಗ ಏನು ಕೋಸ್ಟ್ ಗಾರ್ಡ್ ಅವರು ಒಂದು ಸೆಂಟ್ರಲ್ ಕೋಆರ್ಡಿನೇಟಿಂಗ್ ಏಜೆನ್ಸಿ ಇರ್ತಾರೆ, ಅವರ ಒಂದು ಟೆಕ್ನಿಕಲ್ ಎಕ್ಸ್ಪರ್ಟೈಸ್ ಮುಖಾಂತರ ಲೋಕಲ್ ಆಗಿರುವಂತಹ ಎಲ್ಲ ನಮ್ಮ ಎನ್ವಿರಾನ್ಮೆಂಟ್ ಆಫೀಸರ್ KSPCBಯಿಂದ ರೆವಿನ್ಯೂ ಡಿಪಾರ್ಟ್ಮೆಂಟ್ ಆಗಿರ್ಬೋದು, ಫೈರ್ ಆ್ಯಂಡ್ ಎಮರ್ಜೆನ್ಸಿ ಸರ್ವಿಸಸ್ ಆಗಿರ್ಬೋದು, ಮತ್ತು ಫ್ಯಾಕ್ಟ್ರೀಸ್ ಆ್ಯಂಡ್ ಬಾಯ್ಲರ್ಸ್ ಆಗಿರ್ಬೋದು, ಬೇರೆ ನಮ್ಮ ಡಿಸ್ಟ್ರಿಕ್ಟ್ ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಅಥಾರಿಟಿಯ ಎಲ್ಲ ಸ್ಟೇಕ್ ಹೋಲ್ಡರ್ಸ್ಗಳನ್ನು ಕೂಡ ಸೇರಿಸ್ಕೊಂಡು ನಾವು ಇವತ್ತು 140 ಜನನ ಮೊಬಿಲೈಸ್ ಮಾಡಿ ಅವರಿಗೆ ಒಂದು ಟ್ರೈನಿಂಗ್ ಕೊಟ್ಟಿದ್ವಿ. ಯಾವ ರೀತಿ ಆಯಿಲ್ ಶೋ ಇಲ್ಲಿಗೆ ಬಂದಾಗ ಬರದೇ ಇರೋ ಹಾಗೆ
ಬಗ್ಗೆ ನೋಡ್ಕೋಬೇಕು. ಬಂದ ನಂತರ ಹೇಗೆ ನಾವು ಅದನ್ನು ಆಯಿಲನ್ನು ಇಲ್ಲಿ ಪರಿಸರ ನಾಶ ಆಗದಿರೋ ಹಾಗೆ ಹೇಗೆ ನಾವು ಅದನ್ನು ಹೊರಗೆ ತೆಗಿಬೇಕು ಮತ್ತು ಜನಗಳಿಗೆ ಹೇಗೆ ಟ್ರೈನಿಂಗ್ ಕೊಡಬೇಕು ಅನ್ನೋದಕ್ಕೆ ಒಂದು ಮಾಕ್ ಡ್ರಿಲ್ಲನ್ನು ಮಾಡಿದ್ದೀವಿ. ಇದು ಭಾಳ ಸಕ್ಸಸ್ಫುಲ್ ಆಗಿ ಮಾಡಿದ್ದಾರೆ. ಯಾವುದೇ ಕಾರಣಕ್ಕೂ ಈ ರೀತಿ ಒಂದು ಅಪಾರ್ಚುನಿಟಿ ಬರದೇ ಇರಲಿ ಅನ್ನೋ ಟೈಪ್ ಒಳಗಡೆ ಮತ್ತು ಜನಗಳಿಗೂ ಕೂಡ ಒಂದು ಎಜುಕೇಟ್ ಮಾಡುವಂಥ ಒಂದು ಪ್ರಯತ್ನ ಇದರೊಳಗಡೆ ಜಿಲ್ಲಾಡಳಿತದಿಂದ, ಜಿಲ್ಲಾ ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಅಥಾರಿಟಿಯಿಂದ ನಾವು ಮಾಡ್ತಾ ಇದ್ದೀವಿ. ಸೆಕ್ಯೂರಿಟಿ ರೀಸನ್ ಹೇಳೋದಾದ್ರೆ ಈ ಶಿಪ್ ಈ ಒಂದು ಕೋಸ್ಟ್ಗೆ ಆ ಆಸ್ಪೆಕ್ಟ್ಸ್ಗಳ ಬಗ್ಗೆ ನ್ಯಾಷನಲ್ ಸೆಕ್ಯೂರಿಟಿ ಏನು ಏಜೆನ್ಸಿಗಳೇನೇನಿರುತ್ತೆ, ಕೋಸ್ಟ್ ಗಾರ್ಡ್ ಆಗಿರ್ಬೋದು ಮತ್ತು ಬೇರೆ ಬೇರೆ ಎಕ್ಸ್ಟರ್ನಲ್ ಅಫೇರ್ಸ್ ಇದರೊಳಗಡೆ ಆಗಿರ್ಬೋದು, ಬೇರೆ ಬೇರೆ ಸೆಕ್ಯೂರಿಟಿ ಏಜೆನ್ಸಿಗಳು ಅದನ್ನು ಎನ್ಕ್ವೈರಿ ಮಾಡ್ತಾರೆ. ಈಗ ಅವರೇನು 15 ಸಿರಿಯನ್ಸ್ ಏನಿದ್ದಾರೆ ಅವರು ಪೊಲೀಸ್ ಕಸ್ಟಡಿ ಒಳಗಡೆ ಇದ್ದಾರೆ. ಏನು ಸೆಕ್ಯೂರಿಟಿ ಆಸ್ಪೆಕ್ಟ್ಸ್ಗಳಲ್ಲಿ ಏನು ಇನ್ವೆಸ್ಟಿಗೇಷನ್ ಮಾಡಬೇಕು ಮಾಡ್ತಾರೆ. ಈಗ ಅಲ್ಲಿಗೆ ಫೈನ್ ಹಾಕುವಂಥ ಒಂದು ವೇಳೆ ಈ ರೀತಿಯಾಗಿ ಲೀಕ್ ಆದರೆ ಆ ಆ್ಯಂಗಲ್ಸ್ಗಳಲ್ಲಿ ಫಸ್ಟು ನಾವೀಗ ಇಮಿಡಿಯೇಟ್ ಥ್ರೆಟ್ಟನ್ನು ನಾವು ಏನು ಫ್ಯೂಯಲನ್ನು ಡಿಫ್ಯೂಯಲ್ ಮಾಡಬೇಕಾಗಿದೆ ಅದ್ರ ಬಗ್ಗೆ ಫೋಕಸ್ ಮಾಡ್ತಾ ಇದ್ವಿ. ಅದಾದ ನಂತರ ಅದರೊಳಗಡೆ ಕಾಸ್ಟ್ ಇನ್ಕರ್ ಆಗಿರೋದು ಮತ್ತು ರೆವಿನ್ಯೂ ರಿಕವರಿಯನ್ನು ಮಾಡ್ಕೊಳ್ಳೋದ್ರ ಬಗ್ಗೆ DG ಶಿಪ್ಪಿಂಗ್ ಮತ್ತು ಸರ್ಕಾರದಿಂದ ಬೇರೆ ರೀತಿಯ ಕ್ರಮವನ್ನು ವಹಿಸ್ತೀವಿ. ತಹಶೀಲ್ದಾರ್ ಗುರುಪ್ರಸಾದ್, ಉಳ್ಳಾಲ ನಗರಸಭೆ ಆಯುಕ್ತರು విద్యా కాలే, నగరసభ అధికారులు, కందాయ ఇలాఖೆ అధికారులు, కోస్ట్ గార్డులు ఈ పొరతోటుగెత్తారు.